ಇನ್ನು ಕೊರೋನಾ ಲಾಕ್ಡೌನ್ ಬಳಿಕ ಮಂಗಳೂರಿನ ಕೇಂದ್ರ ಮಾರುಕಟ್ಟೆಯನ್ನು ಬೈಕಂಪಾಡಿಯ ಎಪಿಎಂಸಿ ಯಾರ್ಡ್ಗೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಿದ್ರು. ಇದೀಗ ಲಾಕ್ಡೌನ್ ಮುಗಿದಿದ್ದು ನಾಳೆಯಿಂದಲೇ ಮಂಗಳೂರಿನ ಕೇಂದ್ರ ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನ ನಡೆಸಲು ನಾವು ತೀರ್ಮಾನವನ್ನ ಮಾಡಿದ್ದೇವೆ ಅಂತ ಕೇಂದ್ರ ಮಾರುಕಟ್ಟೆಯ ಅಧ್ಯಕ್ಷರಾದ ಮುಸ್ತಫಾ ಅವರು ಹೇಳಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು. ಕೊರೋನಾ ಲಾಕ್ಡೌನ್ ಅನ್ನೇ ನೆಪವನ್ನಾಗಿ ಇಟ್ಟುಕೊಂಡು ಕೆಲವು ವ್ಯಾಪಾರಿಗಳಿಗೆ ಸುರಕ್ಷಿತ ಅಂತರವನ್ನ ಕಾಯ್ದುಕೊಳ್ಳುವಂತಹ ನೆಪವನ್ನ ಒಡ್ಡಿ ತಾತ್ಕಾಲಿಕವಾಗಿ ಬೈಕಂಪಾಡಿ ಯಾರ್ಡ್ಗೆ ಸ್ಥಳಾಂತರಿಸಲು ಕೋರಲಾಗಿತ್ತು. ಅದರಂತೆ ಜಿಲ್ಲಾಡಳಿತದ ನಿರ್ಣಯವನ್ನ ಗೌರವಿಸಿ ಕೆಲವು ವ್ಯಾಪಾರಿಗಳು ವ್ಯವಹಾರವನ್ನ ತಾತ್ಕಾಲಿಕವಾಗಿ ಸ್ಥಳಾಂತರಿಸಿದ್ದಾರೆ. ಇದೀಗ ಲಾಕ್ಡೌನ್ ಅವಧಿ ಮುಗಿದಿದೆ. ಜೂನ್ 9ರ ನಂತರ ಕೇಂದ್ರ ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ರು. ಜಿಲ್ಲಾಧಿಕಾರಿಯವರು ನಮ್ಮನ್ನು ಕೇಂದ್ರ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರ ಇಲ್ಲಂತ ಹೇಳಿ ತಾರೀಕು 2/4/2020ರಿಂದ 14/4/2020ರವರೆಗೆ ನಮ್ಮ ವ್ಯಾಪಾರವನ್ನು ಎಪಿಎಂಸಿ ಯಾರ್ಡ್ಗೆ ವ್ಯಾಪಾರ ಮಾಡಬೇಕಂತ ಹೇಳಿ ನಮಗೆ ಆದೇಶವನ್ನು ಕೊಟ್ಟಿರುತ್ತಾರೆ. ಕೋವಿಡ್ ಇದಕ್ಕೆ ತಾತ್ಕಾಲಿಕವಾಗಿ ನೀವು ನಿಮ್ಮ ವ್ಯಾಪಾರವನ್ನು ಎಪಿಎಂಸಿ ಯಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಅದರ ನಂತರ ಈ ಲಾಕ್ಡೌನ್ ಮುಂದುವರಿತಾ ಹೋಯಿತು. ಸುಮಾರು 2 ತಿಂಗಳಿಂದ ಲಾಕ್ಡೌನ್ ಇರುವ ತನಕ ನಾವು ನಮ್ಮ ವ್ಯಾಪಾರವನ್ನು ಲಾಕ್ಡೌನ್ ಇದಕ್ಕೆ ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಈಗ 8/6/2020ರಿಂದ ಲಾಕ್ಡೌನ್ ಎಲ್ಲ ಮುಗಿದಿರುತ್ತದೆ. ಎಲ್ಲ ಕಡೆ ವ್ಯಾಪಾರ ಎಲ್ಲ ಹೊರಗೆ ಹೋದ ವ್ಯಾಪಾರಗಳೆಲ್ಲ ಅವರವರ ಮಾರ್ಕೆಟಿಗೆ ಈಗ ಎಲ್ಲ ಸ್ಥಳಾಂತರಿಸಲಾಗಿದೆ. ಬೆಂಗಳೂರಲ್ಲಿ, ಮೈಸೂರಲ್ಲಿ, ಎಲ್ಲಿ ಎಲ್ಲ ಆಲ್ ಓವರ್ ಕರ್ನಾಟಕ ಆಗ್ಬೋದು, ಹೊರಗಿದ್ದವರಾಗ್ಬೋದು, ಎಲ್ಲ ವ್ಯಾಪಾರ ಅವರವರ ಮಾರ್ಕೆಟ್ಗೆ ಬಂದಿರ್ತದೆ. ಮತ್ತು ಬಸ್ಸು, ಮಾಲು, ರಿಕ್ಷಾ ಎಲ್ಲ ಈಗೆಲ್ಲ ಓಪನ್ ಆಗಿರ್ತದೆ. ಆದ್ದರಿಂದ ನಾವು ನಾಳೆಯಿಂದ ನಮ್ಮ ವ್ಯಾಪಾರವನ್ನು ಕೇಂದ್ರ ಮಾರುಕಟ್ಟೆಯಲ್ಲಿಯೇ ಪ್ರಾರಂಭಿಸುತ್ತೇವೆ ಅಂತ ಹೇಳಿ ನಾವೊಂದು ತೀರ್ಮಾನವನ್ನು ತೆಗೆದಿದ್ದೇವೆ. ಅದಕ್ಕೆ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಎಲ್ಲರೂ ನಮಗೆ ಕೊಡಬೇಕು. ಯಾಕೆಂತ ಹೇಳಿದರೆ ನಾವು ಕೋವಿಡ್ಗಾಗಿ ತಾತ್ಕಾಲಿಕವಾಗಿ ನಾವು ಮಾರ್ಕೆಟನ್ನು ಅಲ್ಲಿಗೆ ವ್ಯಾಪಾರ ಮಾಡಲಿಕ್ಕೆ ಹೋಗಿದ್ದೇವೆ. ಈಗ ನಾವು ಲಾಕ್ಡೌನ್ ಮುಗಿದ್ರಿಂದ ನಮ್ಮ ವ್ಯಾಪಾರವನ್ನು ನಾವು ಇಲ್ಲಿಗೆ ಮಾಡಬೇಕಂತ ನಾವು ಎಲ್ಲರೊಟ್ಟಿಗೆ ಕೂಡ ನಾವು ಮಾನ್ಯ ಕಮಿಷನರ್ ಅವರಿಗೂ, DC ಅವರಿಗೂ, ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಿಗೆ, APC ಅವರಿಗೆ ಎಲ್ಲರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅವರು ನಮಗೆ ಸಹಕರಿಸಬೇಕಂತೇಳಿ ನಾವು ಅವರ ಹತ್ರ ಹೇಳಿದ್ದೇವೆ. ಆದ ಕಾರಣ ನಮಗೆ ವ್ಯಾಪಾರ ಮಾಡಲಿಕ್ಕೆ ಕೇಂದ್ರ ಮಾರುಕಟ್ಟೆಯಲ್ಲಿ ನಾವು ನಾಳೆಯಿಂದ ವ್ಯಾಪಾರವನ್ನು ಪ್ರಾರಂಭಿಸ್ತೇವೆ ಎಂದು ತೀರ್ಮಾನಿಸಿದ್ದೇವೆ. ಇನ್ನು ಬಳಿಕ ಮಾತನಾಡಿದ ಕಾನೂನು ಸಲಹೆಗಾರ ಮನಮೋಹನ್ ಜಾಯ್ಸ್ ಅವರು, ಕಳೆದ ಹಲವಾರು ವರ್ಷಗಳಿಂದ ಬೈಕಂಪಾಡಿ ಎಪಿಎಂಸಿ ಯಾರ್ಡ್ ಏನಿದೆ ಅಲ್ಲಿ ಯಾರು ಕೂಡ ವ್ಯಾಪಾರಿಗಳು ವ್ಯಾಪಾರ ಮಾಡೋದಕ್ಕೆ ಹೋಗಿಲ್ಲ. ಕೋವಿಡ್-19 ಕಾರಣವನ್ನ ಇಟ್ಟುಕೊಂಡು ಮಾರುಕಟ್ಟೆ ಸ್ಥಳಾಂತರಿಸುವ ಉದ್ದೇಶವನ್ನ ಇಟ್ಟುಕೊಂಡಿದ್ರು. ವ್ಯಾಪಾರಸ್ಥರು ತೋಡಿಕೊಂಡ ಅಹವಾಲುಗಳನ್ನು ಮನ್ನಿಸಿದಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಂಗಳೂರು ಮಹಾನಗರ ಪಾಲಿಕೆಗೆ ಒಳಪಡಿಸಿದ ಪತ್ರಿಕಾ ಸುತ್ತೋಲೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದು, ಕೇಂದ್ರ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಯಾವುದೇ ತೊಂದರೆ ಇರೋದಿಲ್ಲ ಎನ್ನುವಂತಹ ವಿಚಾರವನ್ನ ಹೇಳಿದ್ರು. ಅವರ ಉದ್ದೇಶ ಏನೆಂದು ಹೇಳಿದ್ರೆ, ಎಪಿಎಂಸಿ ಯಾರ್ಡ್ ಕಳೆದ 20 ವರ್ಷಗಳಿಂದ ಇದ್ರು, ಅಲ್ಲಿ ಯಾರು ಕೆಲಸ ಮಾಡ್ತಿರ್ಲಿಲ್ಲ, ಯಾವುದೇ ವ್ಯಾಪಾರಗಳು ನಡೀತಿರ್ಲಿಲ್ಲ. ಕೋವಿಡ್-19 ಅನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಅವರು ಶಿಫ್ಟ್ ಮಾಡಲಿಕ್ಕೆ ಮಾಡಿದಂತ ಒಂದು ಕೆಲಸ ಆಗಿತ್ತು. 7/4/2020 ಆರ್ಡರ್ನ ನಾವು ಚಾಲೆಂಜ್ ಮಾಡಿದ್ದೇವೆ. ಮಾನ್ಯ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಅದರ ಮೇಲೆ ಸ್ಟೇ ಆರ್ಡರ್ ಕೊಟ್ಟಿದೆ. ಆದ್ದರಿಂದ ಈಗ ಸದ್ಯದ ಮಟ್ಟಿಗೆ ಏಪ್ರಿಲ್ 7ನೇ ತಾರೀಕಿನಂದು ಮಾಡಿದಂಥ ಆದೇಶ ಸ್ಟೇ ಆಗಿರೋದ್ರಿಂದ ನಮಗೆ ಸೆಂಟ್ರಲ್ ಮಾರ್ಕೆಟ್ ಯಾರ್ಡ್ನಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯಾವುದೇ ತೊಂದರೆಗಳಿಲ್ಲ. ನ್ಯಾಯ ನಿಂದನೆ ಆಗ್ತಿದೆ ಅಂತ ಸುಮ್ಮನೆ ಮಹಾನಗರ ಪಾಲಿಕೆ ಆಯುಕ್ತರ ಯಾರು ಅವರ ಕನ್ಸರ್ನ್ ಹೇಳ್ತಾ ಇದ್ದಾರೋ ಅದು ಖಂಡಿತ ಸುಳ್ಳು. ಯಾಕೆಂದರೆ ಸ್ಟೇ ಆರ್ಡರ್ ಪಡೆದಿರುವಂಥವ್ರು ನಾವು, ಮಹಾನಗರ ಪಾಲಿಕೆ ಆರ್ಡರ್ನ ಸ್ಟೇ ಪಡೆದಂಥವ್ರು ನಾವು ಆಗಿರೋದ್ರಿಂದ ನಾವು ಯಾವುದೇ ಉಲ್ಲಂಘನೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ನಾವು ಅವರ ಮಾನ್ಯ ನ್ಯಾಯಾಲಯ ನಮಗೆ ಕೊಟ್ಟಂಥ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ಶಿಫ್ಟ್ ಮಾಡುವುದರ ವಿರುದ್ಧ ಸ್ಟೇ ಕೊಟ್ಟಿದ್ದು ಮಾತ್ರವಾ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಡೆಮಾಲಿಷ್ ಅದಕ್ಕೆ ಸಂಬಂಧಿಸಿದೆ? 7/4/2020
ನಗರಸಭೆಯ ಆರ್ಡರ್ನ ಸ್ಟೇ ಮಾಡಿ ಅದರಲ್ಲಿ ಬಿಲ್ಡಿಂಗ್ ಡೆಮಾಲಿಷನಲ್ಲೂ ಬಂತು, ಶಿಫ್ಟ್ ಮಾಡಬೇಕು, ಕ್ಲೋಸ್ ಆಗಬೇಕು, ಎಲ್ಲನೂ ಬಂತು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ ಸಾಲಿಯಾನ್, ಎಚ್ ಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು.